ಕಸ್ತೂರಿ ನಿವಾಸ ಅಂದ ಕೂಡಲೇ ತಟ್ಟಂತ ನೆನಪಾಗೋದೆ ಅಣ್ಣವರು. ಆದರೆ ಇತ್ತೀಚೆಗೆ ಇದೇ ಹೆಸರಿನ ಚಿತ್ರವೊಂದು ಸೆಟ್ಟೇರಿತ್ತು. ದಿನೇಶ್ ಬಾಬು ನಿರ್ದೇಶನದ ರಚಿತರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳೋ ಈ ಚಿತ್ರದ ಮುಹೂರ್ತ ಕೂಡ ನಡೆದಿತ್ತು. ಆದರೆ ಈ ಟೈಟಲ್ಗೆ ಭಾರಿ ವಿರೋಧ ವ್ಯಕ್ತವಾದ ಹಿನ್ನೆಲೆ ಕಸ್ತೂರಿ ನಿವಾಸವನ್ನು ಕಸ್ತೂರಿ ಮಹಲ್ ಎಂದು ಬದಲಾಯಿಸಲಾಯಿತು. ಇದರ ಬೆನ್ನಲ್ಲೇ ರಚಿತಾ ರಾಮ್ ಕಸ್ತೂರಿ ಮಹಲ್ನಿಂದ ಹೊರನಡೆದಿದ್ರು. ಡೇಟ್ ಸಮಸ್ಯೆಯಿಂದಾಗಿ ಸ್ವತಃ ರಚಿತಾ ಅವರೇ ಈ ಪ್ರಾಜೆಕ್ಟ್ ಅನ್ನು ಕೈಬಿಟ್ರು ಎಂದು ಹೇಳಲಾಗ್ತಿದೆ. ಆದರೆ ಈ ಸಮಸ್ಯೆ ಆರಂಭದಲ್ಲಿ ರಚಿತಾಗೆ ತಿಳಿದಿಲ್ವೇ ಅನ್ನೋ ಪ್ರಶ್ನೆಯೊಂದು ಮೂಡುತ್ತೆ. ಅದೇನೇ ಇರಲಿ, ಅದು ಮುಗಿದ ಅಧ್ಯಾಯ. ಆ ಬಳಿಕ ರಚಿತಾರಾಮ್ ಜಾಗಕ್ಕೆ ಶಾನ್ವಿ ಎಂಟ್ರಿ ಕೊಟ್ಟರು. ಚಿತ್ರೀಕರಣವು ಮುಗಿಯಿತು. ಆಗಸ್ಟ್ 13ರಂದು ಚಿತ್ರದ ಟ್ರೈಲರ್ ಕೂಡ ರಿಲೀಸ್ ಆಯಿತು. ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಯಿತು. ಇದೇ ಶಾನ್ವಿಯ ಜಾಗದಲ್ಲಿ ರಚಿತಾರಾಮ್ ಇರ್ತಿದ್ರೆ ಈ ಪಾತ್ರ ಇಷ್ಟೊಂದು ಅತ್ಯದ್ಭುತವಾಗಿ ಮೂಡಿ ಬರ್ತಿತ್ತಾ ಅಂದ್ರೆ ಉತ್ತರ ಚಾನ್ಸೇ ಇಲ್ಲ. ಎಸ್, ಶಾನ್ವಿ ಮಾಡಿದ ಪಾತ್ರವನ್ನು ರಚಿತಾ ನಿರ್ವಹಿಸ್ತಿದ್ರೆ ಶಾನ್ವಿಯಂತೆ ರಚಿತಾಗೆ ಆ ಪಾತ್ರಕ್ಕೆ ಜೀವ ತುಂಬಲು ಸಾಧ್ಯವೇ ಆಗ್ತಿರ್ಲಿಲ್ಲ. ಜೀವ ತುಂಬಿದ್ರೂ ಅದು ಪ್ರೇಕ್ಷಕರಿಗೆ ಇಷ್ಟನೂ ಆಗ್ತಿರ್ಲಿಲ್ಲ. ಏಕೆಂದ್ರೆ ರಚ್ಚುನ ಆ ಪಾತ್ರದಲ್ಲಿ ನೋಡೋಕೆ ಯಾರು ಇಷ್ಟಪಡಲ್ಲ. ಹಾಗೆ ಅಂತಹ ಪಾತ್ರವನ್ನು ರಚ್ಚು ನಿರ್ವಹಿಸುವುದು ತುಂಬಾನೇ ಕಷ್ಟ. ಆದ್ರೆ ಶಾನ್ವಿ ಹಾಗಲ್ಲ. ನೀರಿನಂತೆ ಯಾವ ಪಾತ್ರಕ್ಕೂ ಒಗ್ಗಿಕೊಳ್ತಾರೆ. ಅವರ ಕನ್ನಡದ ಮೊದಲ ಚಿತ್ರ ಚಂದ್ರಲೇಖದಲ್ಲಿ ಹಾರರ್ ಜೊತೆಗೆ ಬಬ್ಲಿ ಕ್ಯಾರೆಕ್ಟರ್ ಅಲ್ಲಿ ಅತ್ಯದ್ಭುತವಾಗಿ ಅಭಿನಯಿಸಿದ್ರು. ತಮ್ಮ ಮೊದಲ ಕನ್ನಡ ಚಿತ್ರದಲ್ಲೇ ಕನ್ನಡಿಗರಿಗೆ ಮನೆಮಗಳಂತೆ ಇಷ್ಟವಾಗಿದ್ರು. ಶಾನ್ವಿ ಯಾವ ಪಾತ್ರಕ್ಕೂ ಸೈ ಅನ್ನೋದು ಮೊದಲ ಚಿತ್ರದಲ್ಲೇ ಸಾಬೀತಾಯಿತು. ಉಳಿದ ನಟಿಮಣಿಯರು ಅಂದ್ರೆ ಇದೇ ರೀತಿಯ ಪಾತ್ರ ಅನ್ನೋದು ಅವರಿಗೆ ಚೌಕಟ್ಟಿದೆ. ಈ ಚೌಕಟ್ಟಿನಿಂದ ರಚಿತಾಳು ಹೊರತಾಗಿಲ್ಲ. ಈ ಚೌಕಟ್ಟನ್ನು ಮೀರಿ ಎಂತಹ ಪಾತ್ರಕ್ಕೂ ಸೈ ಎನಿಸುವ ಬೆರಳೆಣಿಕೆ ನಟಿಯರ ಪೈಕಿ ಶಾನ್ವಿ ಕೂಡ ಒಬ್ರು. ಪ್ರಸ್ತುತ ಚಿತ್ರರಂಗವನ್ನು ಗಮನಿಸಿದ್ರೆ ಹಾರರ್ ಪಾತ್ರಕ್ಕೆ ಜೀವ ತುಂಬುವ ಸ್ಟಾರ್ ನಟಿ ಅಂದ್ರೆ ಮೊದಲಿಗೆ ನೆನಪಾಗೋದೇ ಶಾನ್ವಿ ಶ್ರೀವತ್ಸ. ಒಂದೊಳ್ಳೆ ಕಾರ್ಯಕ್ಕೆ ದೇವರು ಕೈ ಹಿಡಿತಾರೆ ಎನ್ನೋ ಮಾತಿದೆ. ಅದೇ ರೀತಿ ಸಮಯಾನೇ ಚಿತ್ರತಂಡದ ಕೈ ಹಿಡಿದಿದೆ ಅಂತ ಅನ್ಸುತ್ತೆ. ಮೇಲ್ನೋಟಕ್ಕೆ ರಚಿತಾ ಅವರು ಡೇಟ್ ಸಮಸ್ಯೆಯಿಂದ ಚಿತ್ರತಂಡದಿಂದ ಹೊರನಡೆದ್ರು ಎಂದು ಹೇಳಲಾದ್ರೂ ಒಳ ಚಿತ್ರಣ ಏನು ನಡೆದಿದೆಯೋ ಗೊತ್ತಿಲ್ಲ. ಆದ್ರೆ ಈ ಪಾತ್ರಕ್ಕೆ ರಚ್ಚುಗಿಂತ ಬೆಟರ್ ಆಪ್ಷನ್ ಶಾನ್ವಿಯಾಗಿದ್ದು ಅವರೇ ಇದಕ್ಕೆ ಜೀವ ತುಂಬಿರೋದು ನಿಜವಾಗ್ಲೂ ಸಂತಸದಾಯಕ. ಹಾಗೆ ಇದೊಂದು ಅಚ್ಚರಿಯೂ ಹೌದು. ಮುಹೂರ್ತವು ನಡೆದು ರಚಿತಾ ಅವರೇ ಫಿಕ್ಸ್ ಆಗಿ ಶೂಟಿಂಗ್ಗೆ ರೆಡಿ ಅನ್ನೋವಾಗ ತಟ್ಟಂತ ರಚಿತಾ ಹೊರನಡಿದ್ರು. ಆ ಜಾಗಕ್ಕೆ ಶಾನ್ವಿ ಎಂಟ್ರಿ ಕೊಟ್ರು ಅಂದ್ರೆ ಮದುವೆ ನಡೀತಾ ಇರುವಾಗ ಹಸೆಮಣೆಯಲ್ಲಿ ತಟ್ಟಂತ ಹುಡುಗಿಯೇ ಬದಲಾದಂತೆ. ಅದೇನೇ ಇರ್ಲಿ, ಆಗೋದೆಲ್ಲ ಒಳ್ಳೆದಕ್ಕೆ ಅಂತಾರೆ, ಒಳ್ಳೆದೇ ಆಗುತ್ತೆ. ಕಸ್ತೂರಿ ಮಹಲ್ ಚಿತ್ರತಂಡಕ್ಕೆ ನಮ್ದೊಂದು ಆಲ್ ದ ಬೆಸ್ಟ್. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.